ಕಾರ್ಕಳ ವ್ಯಾಪ್ತಿಯಲ್ಲಿ ಮ್ಯಾನ್ ಹೋಲ್ ತುಂಬಿ ಮಳೆ ನೀರು ಉಕ್ಕಿ ಹರಿಯುತ್ತಿದ್ದು ಮ್ಯಾನ್ ಹೋಲ್ಗಳನ್ನು ಯಂತ್ರದ ಮೂಲಕ ಕ್ಲೀನ್ ಮಾಡುವಾಗ ಗುಣಿ ಚೀಲಗಳಂತಹ ತ್ಯಾಜ್ಯಗಳಿಂದ ಮ್ಯಾನ್ ಹೋಲ್ ಬ್ಲಾಕ್ ಆಗಿರುವುದು ಪತ್ತೆಯಾಗಿದೆ. ಮನೆ ಹಾಗೂ ಫ್ಲಾಟಿನಲ್ಲಿರುವವರು ಯಾವುದೇ ಕಸಕಡ್ಡಿ ಗೋಣಿ ಚೀಲಗಳನ್ನು ಚೇಂಬರ್ಗಳಲ್ಲಿ ಹಾಕದ ಜಾಗೃತಿ ವಹಿಸಬೇಕು. ಇಂಗುಗುಂಡಿಯನ್ನು ವೈಜ್ಞಾನಿಕವಾಗಿ ನೋಡಿಕೊಳ್ಳಬೇಕು. ಜನರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಸಹಕರಿಸಬೇಕಾಗಿ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಾರ್ಕಳ ನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮಲ್ಲಿರುವಂತಹ ಮ್ಯಾನ್ ಹೋಲ್ಸ್ ಮಳೆ ಬಂದ ಕೂಡಲೇ ಅದು ನೀರೆಲ್ಲ ತುಂಬಿ ಉಕ್ಕಿ ಹರಿತಾ ಇತ್ತು. ಈ ಬಗ್ಗೆ ನಾವು ಪರಿಶೀಲನೆ ನಡೆಸಿದಾಗ ನಮಗೆ ಕೆಲವು ನ್ಯೂನತೆ ಕಂಡು ಬಂದಿದೆ. ಅಲ್ಲಿ ಏನಂತ ಹೇಳಿದರೆ, ಕೆಲವು ಕಡೆಯಲ್ಲಿ ಈವನ್ ಲಾಸ್ಟ್ ಟೈಮ್ ನಮ್ಮ ಇಂಜಿನಿಯರ್ಸ್ ಎಲ್ಲ ವಿಸಿಟ್ ಕೊಡುವಾಗ ಕೆಲವು ಬಿಲ್ಡಿಂಗ್ನವರು ಅವರ ಒಂದು ಮಳೆ ನೀರು ಹೋಗುವಂಥ ಚರಂಡಿ ನೀರನ್ನು ಈ ಒಂದು ಚೇಂಬರ್ ಮೂಲಕ ನಮ್ಮ ಯೂಶುವಲಿಗೆ ಮ್ಯಾನ್ ಹೋಲ್ಸಿಗೆ ಕನೆಕ್ಷನ್ ಕೊಟ್ಟದ್ದು ಕಂಡು ಬಂದಿದೆ. ಹಾಗಾಗಿ ನಾವು ಅಲ್ಲಿ ಏನು ಮಾಡಿದ್ದೇವೆ ಅಂದರೆ, ಲಾಸ್ಟ್ ಟೈಮ್ ನಾವು ಎಲ್ಲ ಮ್ಯಾನ್ ಹೋಲ್ಸ್ ಯಾರೆಲ್ಲ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಅಂಥದಕ್ಕೆಲ್ಲ ಎಂಡ್ ಕ್ಯಾಪ್ ಹಾಕಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದೇವೆ. ಈ ಸಲನೂ ಅದೇ ರೀತಿ ನಮಗೆ ಕಂಡು ಬಂದಿದೆ. ಸೊ ನಾವು ಈಗಾಗಲೇ ಪರಿಶೀಲನಾ ಹಂತದಲ್ಲಿ